ಪುತ್ತೂರಿನ ಬನ್ನೂರಿನಲ್ಲಿ ಮೆಡಿಕಲ್ ಕಾಲೇಜಿಗೆ ಮೀಸಲಿಟ್ಟ ಜಾಗವನ್ನು ಸೀಫುಡ್ ಪಾರ್ಕ್ ಮಾಡುವುದಕ್ಕಾಗಿ ಸರ್ಕಾರ ಪ್ರಯತ್ನಿಸಿರುವುದಕ್ಕೆ ಪಕ್ಷಾತೀತವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ರೋಟರಿ ಕ್ಲಬ್ ಯುವ ಘಟಕ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ಮುಖ್ಯಮಂತ್ರಿಗೆ ಪತ್ರ ಬರೆದಿದೆ. ಸಮುದ್ರದಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಪುತ್ತೂರಿಗೆ ಸಮುದ್ರದಿಂದ ಮೀನು ಹಾಗೂ ಇತರ ಆಹಾರೋತ್ಪನ್ನ ತಂದು ಇಲ್ಲಿ ಪರಿಷ್ಕರಿಸಿ ಮತ್ತೆ ಬೇರೆ ಊರಿಗೆ ವಿತರಣೆ ಮಾಡುವುದು ವಿಪರೀತ ವೆಚ್ಚದಾಯಕ ಎಂದು ರೋಟರಿ ಯುವ ಪತ್ರದಲ್ಲಿ ತಿಳಿಸಲಾಗಿದೆ. ಜಿಲ್ಲಾ ಕೇಂದ್ರವಾಗುವ ಪುತ್ತೂರಿಗೆ ಮೆಡಿಕಲ್ ಕಾಲೇಜಿನ ಅವಶ್ಯಕತೆ ಇದೆ. ಪುತ್ತೂರಿನ ಬನ್ನೂರಿನಲ್ಲಿ ಮೆಡಿಕಲ್ ಕಾಲೇಜು ಆದರೆ ಪೇಟೆಯ ಅಭಿವೃದ್ಧಿಯೊಂದಿಗೆ ವ್ಯಾವಹಾರಿಕವಾಗಿ ಶೈಕ್ಷಣಿಕವಾಗಿಯೂ ಅಭಿವೃದ್ಧಿಯಾಗ್ತಾ ಇದೆ. ಪುತ್ತೂರು ತಾಲೂಕಿನಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ದೂರದೂರಿಗೆ ಅಳೆಯುವುದು ತಪ್ಪುತ್ತದೆ ಎಂದಿದ್ದಾರೆ. ಬನ್ನೂರಿನಲ್ಲಿ ನಿಗದಿಪಡಿಸಲಾದ ಜಾಗದಲ್ಲಿ ಮೆಡಿಕಲ್ ಕಾಲೇಜು ಆಗಬೇಕು. ಆ ಜಾಗವನ್ನು ಬೇರೆ ಯೋಜನೆಗೆ ಬಳಸಿಕೊಳ್ಳಬಾರದು. ಯಾವುದೇ ಕಾರಣಕ್ಕೂ ಮೆಡಿಕಲ್ ಕಾಲೇಜಿನ ಜಾಗವನ್ನು ರದ್ದುಗೊಳಿಸಬಾರದು. ಆ ಜಾಗದಲ್ಲಿ ಸೀಫುಡ್ ಹಬ್ ಮಾಡುವುದಕ್ಕೆ ಪ್ರಬಲವಾದ ವಿರೋಧವಿದೆ ಎಂದು ರೋಟರಿ ಯುವ ಅಧ್ಯಕ್ಷರಾದ ಹರ್ಷಕುಮಾರ್ ರೈ ಮಾಡಾವು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ. ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜ್ ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಈಗ ಮೀಸಲಿಟ್ಟಿರುವ ಜಾಗವನ್ನು ಯಾವುದೇ ಕಾರಣಕ್ಕೂ ಅನ್ಯ ಕಾರಣಗಳಿಗೆ ಉಪಯೋಗಿಸಬಾರ್ದು. ಅದರಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜೇ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಹಾಗೆ ಈ ಸೀ ಫುಡ್ ಹಬ್ ಏನಿದೆ, ನಮ್ಮ ಮಂಗಳೂರು ಸಮುದ್ರ ಇರುವಂಥ ಪ್ರದೇಶ ಸುಮಾರು 50-60 ಕಿಲೋಮೀಟರ್ ದೂರದಲ್ಲಿದೆ. ಹಾಗಿರುವಾಗ ಈ ಪ್ರೊಸೆಸಿಂಗ್ ಹಬ್ಬನ್ನು ಪುತ್ತೂರಲ್ಲಿ ನಿರ್ಮಾಣ ಮಾಡುವುದಷ್ಟು ಸರಿ ಅಂತ ನಮಗೆ ಕಾಣ್ತಾ ಇಲ್ಲ.